ಹೆತ್ತವರು ತನ್ನ 2 ಅವಳಿ ಗಂಡು ಮಕ್ಕಳನ್ನ ಬಿಟ್ಟು ಪರಾರಿಯಾಗಲು ಯತ್ನಿಸಿದ ಘಟನೆ ಇಂದು ಉಡುಪಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಕೂಲಿ ಕೆಲಸ ಮಾಡುತ್ತಿದ್ದ ಉತ್ತರ ಕನ್ನಡ ಮೂಲದ ಅರುಣ್ ಹಾಗೂ ಭಾರತಿಗೆ 1.5 ತಿಂಗಳ ಹಿಂದೆ ಇಬ್ಬರು ಅವಳಿ ಮಕ್ಕಳು ಹುಟ್ಟಿದ್ದು, ಅವಳಿ ಮಕ್ಕಳನ್ನ ಸಾಕಲು ಆಗದೆ ಸಂಕಷ್ಟಕ್ಕೆ ಒಳಗಾಗಿದ್ರು. ಅರುಣ್ ಬಾಗಲಕೋಟೆಯ ಮುಧೋಳ ಗ್ರಾಮದವರಾಗಿದ್ದು, ಭಾರತಿ ಬೆಳಗಾವಿಯ ರಾಮದುರ್ಗದವಳು. ಮಂಗಳೂರಿನಲ್ಲಿ 5 ವರ್ಷಗಳ ಹಿಂದೆ ಕೆಲಸ ಮಾಡುವಾಗ ಪ್ರೇಮಾಂಕುರವಾಗಿತ್ತು. ಬಳಿಕ ಇತ್ತೀಚೆಗೆ ಒಟ್ಟಿಗೆ ವಾಸವಾಗಿದ್ದ ಇವರಿಗೆ ಇಬ್ಬರು ಅವಳಿ ಮಕ್ಕಳು ಹುಟ್ಟಿದವು. ಆದರೆ ಇವರನ್ನ ಮನೆಗೆ ಸೇರಿಸಲು ಮನೆಯವರು ಒಪ್ಪದ ಹಿನ್ನೆಲೆಯಲ್ಲಿ ಅವರು ಅನಿವಾರ್ಯವಾಗಿ ಉಡುಪಿಗೆ ಬಸ್ ಮೂಲಕ ಬಂದಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಮಕ್ಕಳನ್ನ ಬಿಟ್ಟು ತಂದೆ ಹೋದ್ರೆ ಇತ್ತ ತಾಯಿ ಕೂಡ ಮಕ್ಕಳನ್ನ ಬಿಟ್ಟು ಹೊರಟಿದ್ದಾಳೆ. ಇದನ್ನ ಗಮನಿಸಿದ ಸ್ಥಳೀಯರು ಅನುಮಾನಗೊಂಡು ಹಿಂಬಾಲಿಸಿದ್ದಾರೆ. ಮಾತ್ರವಲ್ಲದೆ ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರನಾಥ್ ಮೇಸ್ತಾ ಅವರಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕಾಗಮಿಸಿದ ಸಾಮಾಜಿಕ ಕಾರ್ಯಕರ್ತರು ಇಬ್ಬರನ್ನ ಮನವೊಲಿಸಿ ವಾಪಸ್ ಕರೆತಂದಿದ್ದಾರೆ. ಮಕ್ಕಳನ್ನ ಸಾಕಲು ಕಷ್ಟ ಎನ್ನುವ ಕಾರಣಕ್ಕೆ ಮಕ್ಕಳ ರಕ್ಷಣಾ ಘಟಕಕ್ಕೆ ಸಂಪರ್ಕಿಸಿ ಅಲ್ಲಿಂದ ಅಧಿಕಾರಿಗಳು ಬಂದ ಬಳಿಕ ನಿಟ್ಟೂರಿನ ಸ್ಟೇಟ್ ಹೋಮ್ಗೆ ಇವರನ್ನ ದಾಖಲು ಮಾಡಲಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.